ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ನಮಸ್ತೆ ವೀಕ್ಷಕರೇ, ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಕೂಡ ಒಂದೊಂದು ಬೆಕ್ಕು ಅಥವಾ ನಾಯಿ ಹೀಗೆ ವಿಶೇಷವಾದ ಪೆಟ್ಗಳನ್ನು ನಮ್ಮ ಸಾಂಗತ್ಯಕ್ಕೆ, ನಮ್ಮ ಸ್ನೇಹಕ್ಕೆ, ನಮ್ಮ ಒಡನಾಟಕ್ಕಾಗಿ ಸಾಕಿರ್ತೇವೆ. ಈ ಪೆಟ್ಗಳ ಕಾಳಜಿಯನ್ನು ನಾವು ಹೇಗೆ ಮಾಡಬೇಕು, ಅದರ ಆಹಾರ ಕ್ರಮವೇನು, ಅದರ ವಿಶೇಷವಾದಂಥ ಒಂದಷ್ಟು ಮಾಹಿತಿಯನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳಿಕ್ಕೆ ಒಂದು ಸದಾವಕಾಶ. ಯಾಕೆಂದರೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ಮಣಿಪಾಲದ ಪಶುವೈದ್ಯಾಧಿಕಾರಿಗಳು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಂಡು ಅವರೊಟ್ಟಿಗೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡುವ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ. ಎಸ್, ಹಾಗೆಯೇ ನಿಮ್ಮ ಅನುಭವಕ್ಕೆ ಬಂದ ಹಾಗೆ ನೀವು ಸಾಕಷ್ಟು ಕರಾವಳಿ ಭಾಗದಲ್ಲಿ ನಾಯಿ, ಬೆಕ್ಕು, ಮೀನು ಮತ್ತು ಪಕ್ಷಿಗಳು ಹೀಗೆ ನಿಮ್ಮ ಗಮನಕ್ಕೆ ಬಂದಾಗಿ ಕರಾವಳಿಯಲ್ಲಿ ಯಾವುದ್ಯಾವುದನ್ನು ಹೆಚ್ಚು ಪ್ರೀತಿಸ್ತಾರೆ ಜನ, ಒಡನಾಟಕ್ಕೆ ಬಯಸ್ತಾರೆ? ಇತ್ತೀಚಿನ ದಿನಗಳಲ್ಲಿ ಸಾಧಾರಣ ಒಂದು 2-3 ವರ್ಷಗಳ ಈಚೆಗೆ ಬೆಕ್ಕುಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಫ್ಲ್ಯಾಟ್ನಲ್ಲಿರುವಂಥವರು ಈ ಪರ್ಷಿಯನ್ ಕ್ಯಾಟ್ಗಳ ಬಗ್ಗೆ ವಿಶೇಷವಾದ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅವುಗಳ ಸಂಖ್ಯೆ ದಿನಕ್ಕೆ ಹೆಚ್ಚುತ್ತಾ ಇದೆ ಮತ್ತು ಬೇಡಿಕೆ ಸಹ ಅದೇ ರೀತಿಯಲ್ಲಿ ಇದೆ. ಅದಕ್ಕೆ ಮತ್ತೆ ನಾಯಿಗಳ ಬಗ್ಗೆ ನಾಯಿಗಳು ಅಷ್ಟೇ ಈಗ ಹೆಚ್ಚಾಗಿ ಆಸ್ ಎ ಕಂಪ್ಯಾನಿಯನ್ ಅಥವಾ ಅಂದರೆ ಈ ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್, ಡಾಬರ್ಮ್ಯಾನ್ ಈ ನಾಯಿಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಬೇರೆ ನಾಯಿಗಳಿಲ್ಲ ಅಂಥೇಳಿ ಇಲ್ಲ. ಈಗ ಸೆಂಟ್ ಬರ್ನಾರ್ಡ್ ಅಂತೇಳಿ ಒಂದು ಹೆವಿ ಬಿಲ್ಟ್ ತುಂಬ ಕಾಸ್ಟ್ಲಿ ಆದಂಥ ನಾಯಿ, ಮತ್ತು ಅದಕ್ಕೆ ಪೋಷಣೆಗೆ ಹೆಚ್ಚು ಖರ್ಚಾಗುವಂಥ ನಾಯಿ, ಆ ನಾಯಿಗಳ ಬಗ್ಗೆ, ರಾಟ್ ವೀಲರ್ ಬಗ್ಗೆ, ಗ್ರೇಟ್ ಡೆನ್ಗಳ ಬಗ್ಗೆ ಅವರವರ ಒಂದು ಆರ್ಥಿಕ ಇದು ಮತ್ತು ಕಾಳಜಿ, ಆಸೆ ಅದರ ಮೇಲೆ ಅದು ನಿರ್ಣಯ ಆಗ್ತಾ ಇದೆ. ಹಾಗೆ ಸರ್, ನೀವು ಒಂದು ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಈ ಮೊದಲು ಪಾಲ್ಗೊಂಡಿದ್ರಿ. ಆಗ ನಾಯಿಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹೌದು, ನಾಯಿಗಳ ಆಹಾರ ಕ್ರಮದ ಬಗ್ಗೆ, ಲಸಿಕೆಗಳ ಬಗ್ಗೆ ಹೀಗೆ ಮಾತನಾಡ್ತಾ ಇದ್ವಿ. ಇವತ್ತು ಕೂಡ ಸ್ವಲ್ಪ ಒಂದಷ್ಟು ನಾಯಿಗಳ ಬಗ್ಗೆ ನಾವು ಮಾತಾಡೋಣ. ನಾಯಿಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಸಾಕಬೇಕಾದಾಗ ಒಂದಷ್ಟು ಜನರಿಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ನಾಯಿ ನಾವು ಸಾಕ್ತಾ ಇರ್ತೇವೆ, ಅದಕ್ಕೆ ಸಾಮಾನ್ಯವಾಗಿ ಕೆಲವೊಂದು ಸಣ್ಣ ಪುಟ್ಟ ರೋಗಗಳು ಕಾಣಿಸ್ಕೊಳ್ತಾ ಇರ್ತದೆ. ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ, ಅದರ ಚಿಕಿತ್ಸೆ ಹೇಗೆ ಏನು ಗೊತ್ತಿರೋದಿಲ್ಲ. ಹೀಗಾಗಿ ನಾವು ಇವತ್ತಿನ ಆರಂಭದಲ್ಲಿ ನಾಯಿಗಳಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ರೋಗಗಳ ಬಗ್ಗೆ ಮಾತನಾಡಿದರೆ ಹೇಗೆ? ನಾಯಿಗಳಿಗೆ ಬರುವಂಥ ರೋಗಗಳಲ್ಲಿ ಈ ಲಸಿಕಾ ಕಾರ್ಯಕ್ರಮ ಮತ್ತು ಆಹಾರದಲ್ಲಿ ನಾವು ಒಂದು ಶಿಸ್ತನ್ನು ಕಾಪಾಡಿಕೊಂಡ್ರೆ ಅದಕ್ಕೆ ಬರುವಂಥ ಒಂದು 50-60% ಒಂದು ಮಾರಣಾಂತಿಕ ರೋಗಗಳನ್ನು, ನಾಯಿಯ ಜೀವಕ್ಕೆ ಅಪಾಯ ಆಗುವಂಥ ರೋಗಗಳನ್ನು ತಡೆದಾಗೆ ಒಂದು ಶಿಸ್ತುಬದ್ಧವಾಗಿ ಲಸಿಕೆ ಹಾಕಿಸುವಂಥದ್ದು ಮತ್ತು ಶಿಸ್ತುಬದ್ಧವಾದಂಥ ಆಹಾರ ಕ್ರಮ. ಅದು ಬಿಟ್ಟರೆ ಅತ್ಯಂತ ಹೆಚ್ಚಾಗಿ ನಮಗೆ ನಾಯಿಗಳನ್ನು ಕಾಡ್ತಾ ಇರುವಂಥದ್ದು ಚರ್ಮ ರೋಗ. ಈ ಚರ್ಮ ರೋಗ ಹೇಗೆ ಬರ್ತದೆ ಅಂತ ಹೇಳಿದರೆ, ನಾವು ನಾಯಿನ ಚಂದ ಮಾಡಿ ಸಾಕ್ತಾ ಇರ್ತೇವೆ, ಆದರೆ ನಾಯಿಗೆಲ್ಲ ಒಂದು ಕಡೆ ಗೂಡು ಕಟ್ಟಿರ್ತೇವೆ, ಮಳೆ ನೀರು ಬೀಳ್ತಾ ಇರ್ತದೆ, ಬೇಕಾದಷ್ಟು ಗಾಳಿ ನೀರು ಪರಿಸರ ಇರುವುದಿಲ್ಲ, ಮತ್ತು ನಮ್ಮ ಹಾಗೆ ಡೈಲಿ ಸ್ನಾನ ಮಾಡೋದಿಲ್ಲ. ಮಾಡಿಸ್ಲಿಕ್ಕೆ ವಾರಕ್ಕೊಮ್ಮೆ ಎಲ್ಲ ಒಂದು ನಿಮಗೆ ಪುರ್ಸೊತ್ತಾದಾಗ ಸ್ನಾನ ಮಾಡಿಸ್ತಾ ಇರ್ತೇವೆ. ಮತ್ತು ಪರೋಪಜೀವಿಗಳು, ಜಂತು ಹುಳುಗಳು ಇರ್ಬೋದು ಅಥವಾ ಅದರ ಮೈ ಮೇಲೆ ಬೀಳುವಂಥ ಫ್ಲೀಸ್, ಟಿಕ್ಸ್, ಏನು ನಾವು ಉಣ್ಣೆ ಅಂತ ಹೇಳ್ತೇವೆ, ಇದೆಲ್ಲವೂ ಆ ಪರಿಸರ ಮತ್ತು ನಾವು ಅದಕ್ಕೆ ಕೊಡುವಂಥ ಸ್ವಚ್ಛತೆಯ ಆದ್ಯತೆ ಇದೆಲ್ಲ ಕಡಿಮೆ ಆದಾಗ ನಮಗೆ ಅದರಲ್ಲಿ ಚರ್ಮ ರೋಗಗಳು ಹೆಚ್ಚಾಗಿ ಬರ್ತದೆ. ನಾಯಿಗಳಲ್ಲಿ ಚರ್ಮ ರೋಗಗಳು ಹೆಚ್ಚಾಗಿ ಮುಖದ ಮೇಲೆ ಮತ್ತು ಕಿವಿಯಲ್ಲಿ ಕಾಣ್ತದೆ. ಕಿವಿ ಕ್ಲೀನ್ ಮಾಡುವಂಥದ್ದು ಒಂದು ನಾಯಿ ಸಾಕುವನು ಮಾಡಬೇಕಾದಂಥ ಅತ್ಯಂತ ಪ್ರಾಮುಖ್ಯವಾದಂಥ ಕೆಲಸ. ಇದು ಬಹಳ ಯಾಕೆ ಅಂತ ಹೇಳಿದ್ರೆ ಕಿವಿ ಮತ್ತು ಮುಖದ ಮೇಲೆ ಹೆಚ್ಚು ಬರ್ತದೆ. ಮತ್ತು ಕಿವಿ ಒಂದು ಇಂಪಾರ್ಟೆಂಟ್. ಯಾಕೆ ಅದಕ್ಕೆ ಚರ್ಮ ರೋಗಗಳು ಅಥವಾ ಕಾಯಿಲೆಗಳು ಬರ್ತದೆ ಅಂತ ಹೇಳಿದ್ರೆ, ನಾಯಿಯ ಜೀವದ ಮೇಲೆ ಇರುವಂತಹ ಎಲ್ಲ ಪರೋಪಜೀವಿಗಳಿಗೆ ಈ ಒಂದು ಟಿಕ್ಸ್ ಇರ್ತದೆ, ಉಣ್ಣೆ ಇರ್ತದೆ. ಅದಕ್ಕೆ ಈಸಿಯಾಗಿ ರಕ್ತ ಹೀರ್ಲಿಕ್ಕೆ ಸಿಗುವಂತ ಭಾಗ ಕಿವಿ. ಬೇರೆ ಕಡೆ ಎಲ್ಲ ರೋಮ ಇರ್ತದೆ, ಅದಕ್ಕೆ ಅದರ ಒಂದು ರಕ್ತ ಹೀರ್ಲಿಕ್ಕೆ ಆಗುದು. ಯಾಕೆ ರಕ್ತವೇ ಅದರ ಆಹಾರ. ಅದು ಹೆಚ್ಚಾಗಿ ಕಿವಿಯಲ್ಲಿಯೇ ಕಿವಿ ಒಳಗಡೆ ಹೋಗುವಂತದ್ದು ಇದೆಲ್ಲ ಮಾಡ್ತದೆ. ಅವು ಕಿವಿಗೆ ಮಾಡಿದಾಗೆ ನನಗೆ ತುರಿಕೆ ಬಂದ್ರೆ ನಾನು ಕೈಯಲ್ಲಿ ತುರಿಸ್ಕೊಳ್ತೇನೆ. ಸೊ ಈಗ ನನಗೊಂದು ಸೊಳ್ಳೆ ಕೂತ್ರು ನಾನು ಹೊಡ್ಕೊಳ್ತೇನೆ. ಅದೇ ತರ ನಾಯಿಗೆ ಸಹ ಪರೋಪಜೀವಿ ಕಿವಿ ಹತ್ರ ಬಂದಾಗ ಅದು ಇರಿಟೇಟ್ ಆಗ್ತದೆ, ಅದು ಕಾಲಲ್ಲಿ ತುರಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ಇರುವಂತ ಈ ಮೇಂಜ್ ಆಗ್ಲಿ ಬೇರೆ ಯಾವ್ದು ಇದಾಗ್ಲಿ ಅಲ್ಲಿ ಗಾಯ ಆಗ್ಲಿಕ್ಕೆ ಶುರು ಆಗ್ತದೆ, ನೊಣ ಬಂದು ಕೂರ್ತದೆ, ಸ್ವಚ್ಛತೆ ಇರುವುದಿಲ್ಲ, ಬೇರೆ ಬೇರೆ ಸೆಕೆಂಡರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಆಗ್ತದೆ. ಹಾಗೆ ನಿಮ್ಮ ನಾಯಿಗೆ ಬರುವಂಥ ಈ ಅಲರ್ಜಿ ಕಾಯಿಲೆ ಆಗ್ಬೋದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಬೆಳೀತದೆ. ನಾಯಿಯಲ್ಲಿ ಆ ಕಾಯಿಲೆ ಪಸರಿಸ್ತದೆ. ಅದು ನಾಯಿಯ ಆಹಾರದ ಮೇಲೆ ಅಥವಾ ನಾಯಿಯ ಆರೋಗ್ಯದ ಮೇಲೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರ್ತದೆ. ಹಾಗಾಗಿ ಕಿವಿ ಕ್ಲೀನ್ ಮಾಡುವಂಥದ್ದು ಅತ್ಯಂತ ಮುಖ್ಯವಾದಂತಹ ಇದು. ನಿಮಗೆ ಈ ಪಗ್ ಅಂತೇಳಿ ಒಂದು ನಾಯಿ ಬರ್ತದೆ.
ನೀವು ಎಲ್ಲಾದರೂ ಒಂದು ದೊಡ್ಡ ಪಗ್ಗು ನೋಡಿದರೆ ಅದು ಎಷ್ಟೇ ಇದಿರಲಿ, ಅವ್ರಿಗೆ ತುಂಬ ಜನರಲ್ಲಿ ಹೇಳ್ತಾರೆ ಅದು ಕಣ್ಣಲ್ಲಿ ಒಂದು ಮಾರ್ಕ್ ಆಗ್ತದೆ, ಕಣ್ಣಲ್ಲಿ ಗಾಯ ಆಗ್ತದೆ ಅಂತ ಹೇಳ್ತಾರೆ. ಆ ಪಗ್ಗು ನಾಯಿಯ ಕಣ್ಣು ಅದೊಂದು ಔಟ್ವರ್ಡ್ ಪ್ರೊಟ್ರೂಡಿಂಗ್, ಬೇರೆ ನಾಯಿಗಳ ಹಾಗೆ ಸುರಕ್ಷಿತವಾಗಿರುವುದಿಲ್ಲ, ಹೊರಗಡೆ ಇರ್ತದೆ. ಆ ಕಿವಿ ಕ್ಲೀನ್ ಇಡದೇ ಇರೋದ್ರಿಂದ ಅವರು ಆ ಕಿವಿಗೆ ಕಾಲಲ್ಲಿ ಹೊಡ್ಕೊಳ್ಳುವಾಗ ಅದರ ಉಗುರು ಕಣ್ಣಿಗೆ ತಾಗ್ತದೆ. ತುಂಬ ಇಲ್ಲ, ಅದು ನೀವು ಸ್ಪೆಷಲಿ ಪಗ್ಗಲ್ಲಿ ನಾವು ಅಬ್ಸರ್ವ್ ಮಾಡಿರುವಂಥದ್ದು. ಹಾಗೆ ನೀವು ನಾಯಿಯ ಒಂದು ಹೇಗೆ ಆಹಾರಕ್ಕೆ ಅದಕ್ಕೆ ಹೆಚ್ಚು ನೀವು ಮಹತ್ವವನ್ನು ಕೊಡ್ತೀರೋ, ಶಿಸ್ತು ಕ್ರಮ ಕೊಡ್ತೀರೋ, ಹಾಗೆ ಅದು ಸ್ವಚ್ಛತೆಗೂ ಸಹ ನಾಯಿ ಸಾಕುವವರು ಅತ್ಯಂತ ಸ್ಪಷ್ಟವಾದಂಥ ಒಂದು ಇದು ಕೊಡಬೇಕು. ನಾನು ಅದಕ್ಕೆ ಕೇಳಿ, ನಿಮಗೆ ನಾಯಿ ಸಾಕುವಾಗ ಉದ್ದೇಶ, ನಿಮ್ಮ ಆಸೆ ಮತ್ತೆ ನಿಮ್ಮ ಸಮಯ, ಈ ಸ್ವಚ್ಛತೆಗೆ ಬೇಕಾಗುವಂತ. ಇದನ್ನು ಪ್ರಾರಂಭದಲ್ಲಿ ನೀವು ಕಂಡುಹಿಡಿದ್ರೆ ಅದು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಒಂದು ಹಂತ ಮೀರಿದ ನಂತರ ಆ ನಾಯಿಗೆ ರೋಗ ನಿರೋಧಕ ಶಕ್ತಿ ಹೋಗ್ಬೋದು, ಅಥವಾ ಈ ಚರ್ಮ ರೋಗವೇ ಒಂದು ದೊಡ್ಡ ಮೈ ಮೇಲೆ ಪರಿಸರಿಸಬಹುದು. ನಂತರ ಅದು ನಿಮಗೂ ಸಮಸ್ಯೆ ಆಗ್ತದೆ, ನಾಯಿ ಬಗ್ಗೆ ನಿಮಗೆ ಅದಕ್ಕೆ ಇರುವಂತಹ ಪ್ರೀತಿ ಎಲ್ಲ ಹೋಗ್ತದೆ. ಇದು ಒಂದಾದ್ರೆ, ಎರಡನೇದು ಬರುವಂಥದ್ದು ನಮ್ಮ ಆಹಾರ ಕ್ರಮದಿಂದ ಆಗುವಂಥ ಕೆಲವು ತಪ್ಪುಗಳು. ಈಗ ನಮ್ಮಲ್ಲಿ ಏನು ಮಾಡ್ತಾರೆ, ಮೀನು ಸಾರು ಮಾಡ್ತಾರೆ. ಬೇಯಿಸಿದ ಮೀನನ್ನು ಯಾರು ನಾಯಿಗೆ ಹಾಕ್ಲಿಕ್ಕೆ ಹೋಗುದಿಲ್ಲ. ಹಾಕುವುದೇನೋ ಅದು ಮೀನು ಕ್ಲೀನ್ ಮಾಡಿದ ವೇಸ್ಟ್ಗಳನ್ನು ಹಾಕ್ತಾರೆ, ಅಥವಾ ಮೀನಿನ ತಲೆಯನ್ನು ಹಾಕ್ತಾರೆ, ಹಸಿಯನ್ನು ಹಾಕ್ತಾರೆ. ನೀವು ಇಲ್ಲಿ ಒಂದು ಅತ್ಯಂತ ಮುಖ್ಯವಾಗಿ ನೆನಪಿಡಬೇಕು, ಆ ಹಳಸಿದ ಅಥವಾ ನಮ್ಮ ಬರುವಂಥ ಮೀನುಗಳಲ್ಲಿ ಅದೊಂದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಒಂದಿಷ್ಟು ಐಸ್ ಪ್ಯಾಕ್ಸಲ್ಲಿ ಇಟ್ಟಿರ್ತಾರೆ, ಮಾರುಕಟ್ಟೆಗೆ ಬರ್ತದೆ. ನಾನು ಮನೆಗೆ ತರ್ತೇನೆ, ನನ್ನ ಮನೆ ಫ್ರಿಜ್ಜಲ್ಲಿ ಮತ್ತೆ ಇಡ್ತೇನೆ, ಮತ್ತೆ ಹೊರಗೆ ತೆಗಿತೇನೆ. ಅಂದರೆ ಅದು ಉಷ್ಣತೆಯಲ್ಲಿ ಸುಮಾರು ಏರುಪೇರುಗಳಾಗಿರ್ತದೆ ಆ ಮೀನಿನ ಒಂದು ಉಷ್ಣತೆಯಲ್ಲಿ. ಸೊ ಆಗ ಅದರಲ್ಲಿ ಬೇಕಾದಷ್ಟು ಆಹಾರಜನ್ಯವಾದಂಥ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿರ್ತದೆ. ನಾನು ಅದನ್ನು ಬೇಯಿಸಿ ತಿಂತೇನೆ, ಮಸಾಲೆ ಹಾಕ್ತೇನೆ, ಸೊ ಅದು ನನಗೆ ಅಷ್ಟು ಮಾರಕ ಅಲ್ಲ. ಆದ್ರೆ ನಾಯಿಗೆ ನಿಜವಾಗಿಯೂ ಅದು ಅತ್ಯಂತ ಮಾರಕ, ಸ್ಪೆಷಲಿ ಸಣ್ಣ ಮರಿಗಳಿಗೆ. ಅದಕ್ಕೆ ನೀವು ನಿಮ್ಮ ಮನೆ ವೇಸ್ಟ್ಗಳನ್ನ ತಿನ್ನಲಿಕ್ಕೆ ನಾಯಿಗಳನ್ನ ಸಾಕಬೇಡಿ. ಆಹಾರ ಕ್ರಮದಲ್ಲಿ ನೀವು ಹೇಗೆ ಶಿಸ್ತನ್ನು ಪಾಲಿಸ್ತೀರೋ, ನೀವು ಹೇಗೆ ಆ ಮೀನ್ ತಲೆಯನ್ನು ಹಸಿದು ತಿನ್ನೋದಿಲ್ವೋ, ಹಸಿ ಮೀನನ್ನು ತಿನ್ನೋದಿಲ್ವೋ, ಆ ರೀತಿಯಲ್ಲಿ ನಾಯಿಗಳಿಗೂ ಅದನ್ನು ಹಾಕಬೇಕು. ನಾನು ನೋಡಿದ್ದೇನೆ, ಕೆಲವರೆಲ್ಲ ಮೀನು ಮಾರೋರು ಬರ್ತಾರೆ, ಅವರು ಮನೆಯಲ್ಲಿ ಮಾಡುವುದಿಲ್ಲ, ಹೋಗುವಾಗ 2 ಮೀನು ಹಾಕಿ ಹೋಗು ಅಂತ ಹೇಳಿ ದುಡ್ಡು ಕೊಟ್ಟು ಹೋಗ್ತಾರೆ. ಆ ಪರಿಪಾಠವನ್ನು ಬೆಳೆಸ್ಕೋಬೇಡಿ, ಶಿಸ್ತನ್ನ ಆಹಾರದಲ್ಲಿ ಕೊಡುವಂತ ಇದನ್ನ ಮಾಡಬೇಕಾಗ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು ಊಟಕ್ಕೆ ಏನು ನಮ್ಗೆ ಯಾವ ಒಂದು ಶಿಸ್ತನ್ನು ಪಾಲಿಸ್ತೇವೋ ಅದೇ ಶಿಸ್ತನ್ನ ನಾಯಿ ಆಹಾರ ಕ್ರಮದಲ್ಲಿ ನೀವು ಪಾಲಿಸಬೇಕಾಗ್ತದೆ. ಮತ್ತೆ ನಾಯಿಯ ರಾತ್ರಿಯ ಊಟವನ್ನ 8 ಗಂಟೆಯ ಒಳಗೆ ಹಾಕಿ. 8 ಗಂಟೆ ಒಳಗೆ. ನಾನು ಇದು ಎಲ್ಲರಿಗೂ ಸ್ಪಷ್ಟವಾಗಿ ಯಾಕೆ ಹೇಳ್ತೇನೆ ಅಂದರೆ, ನೀವು ಒಂದು 8 ಗಂಟೆ ಒಳಗೆ ಹಾಕಿದರೆ ಅದು ತಿಂದ ಆಹಾರ ಜೀರ್ಣಕ್ರಿಯೆಯಾಗಿ ಮೂತ್ರಕ್ಕೋ ಅಥವಾ ಅದಕ್ಕೆ ಮಲವಿಸರ್ಜನೆಗೆ ಹೋಗುವಾಗ ಒಂದು 10-11 ಗಂಟೆ ಒಳಗೆ ಮಾಡ್ತದೆ. ಆಮೇಲೆ ನೀವು ಒಂದು ಹೊರಗೆ ತಗೊಂಡು ಹೋಗೋದು, ಅದಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ನಿಮ್ಮ ಮನೇಲಿ ಇರ್ತದೆ ಮೂತ್ರ ಮಲ ಮಾಡುವಂಥದ್ದು. ಆ ಜಾಗದಲ್ಲಿ ಮಾಡಿಸಿದ್ರೆ ನಾಯಿಗೂ ಆರಾಮ, ಮತ್ತೆ ನಿಮ್ಮ ಸ್ವಚ್ಛತೆಗೂ ಅನುಕೂಲ. ರಾತ್ರಿಯ ಊಟ ರೂಢಿ ಆಗ್ಬೇಕು. ರಾತ್ರಿಯ ಊಟವನ್ನು ನೀವು 10 ಗಂಟೆ ಹಾಕಿದ್ರೆ ಅದು 12-1 ಗಂಟೆಗೆ ಬರ್ತದೆ, ಗೂಡಲ್ಲೇ ಮಾಡ್ಕೊಳ್ತದೆ. ಅಥವಾ ನಿಮ್ಮನೆ ರಾತ್ರಿ ಬಿಟ್ಟಿದ್ರೆ ಅಂಗಳದಲ್ಲಿ ಮಾಡ್ತದೆ. ಈ ತರದೆಲ್ಲ ಇರ್ತದೆ. ಈ ಕೆಲವು ಸಣ್ಣ ಪುಟ್ಟ ಒಂದು ಗಮನವಾಗಿ ನೀವು ಗಮನ ಹರಿಸಿದ್ರೆ, ಕೆಲವರು ಮನೆಯಲ್ಲೆಲ್ಲ ಹಾಕಿರ್ತಾರ, ಈ ತರ ಸಮಸ್ಯೆಗಳೆಲ್ಲ ಇದ್ದಾಗ ಈ ತರ ಅದಕ್ಕೆ ನೀವು ಸ್ವಚ್ಛತೆಗೂ ಸಹ ಅಷ್ಟೇ ಒಂದು ಶಿಸ್ತನ್ನ ಕೊಡಬೇಕಾಗ್ತದೆ. ಹಾಗೆ ಈ ಸ್ವಚ್ಛತೆಗಳನ್ನ ನಾವು ಪರಿಪಾಲನೆ ಮಾಡದೇ ಇದ್ದಾಗ ಸಣ್ಣ ಪುಟ್ಟ ಈ ಕಾಯಿಲೆಗಳು ಆರಂಭ ಆದಾಗ ಇದಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಫಸ್ಟ್ ಸ್ಟೇಜ್ ನಾವು ಮಿಸ್ ಮಾಡ್ಕೊಂಡ್ಬಿಟ್ರೆ, ಸರಿಯಾದ ಅದಕ್ಕೆ ಕ್ರಮವಾಗಿ ಸುರಕ್ಷತೆಯನ್ನ ಮಾಡದೆ ಹೋದಾಗ ಕಾಯಿಲೆಗಳು, ರೋಗಗಳು ಕಾಣಿಸ್ಕೊಳ್ತದೆ. ಅಚಾನಕ್ಕಾಗಿ ಈ ರೀತಿಯಾದ ರೋಗಗಳು ಕಾಣಿಸ್ಕೊಂಡಾಗ ಇದಕ್ಕೆ ಚಿಕಿತ್ಸೆ ಅಂತಕ್ಕಂಥದ್ದು ಹೇಗೆ? ಇಲ್ಲಿ ಒಂದು ಅತ್ಯಂತ ಮುಖ್ಯವಾದಂತ ಹೇಳಿದ್ರೆ, ಕಾಯಿಲೆ ಬಂದಾಗ ನಿಮ್ಮ ಸ್ವಯಂ ಮದ್ದುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಈಗ ನಮ್ಮಲ್ಲಿ ಏನು ಮಾಡ್ತೇವೆ, ನೀವು ಅಥವಾ ನಾನು ಎಲ್ಲ ಒಂದು ಜರ್ನಿ ಮಾಡ್ತೇವೆ, ಅದು ಮೈಕೆ ನೋವಾಗ್ತದೆ, ತಲೆನೋವಾಗ್ತದೆ, ಒಂದು ಪ್ಯಾರಾಸಿಟಲ್ ಮಾತ್ರೆಯನ್ನು, ಡೈಕ್ಲೋಫೆನಿಕ್ ಸೋಡಾ ಮಾತ್ರೆಗಳನ್ನು ತಿಂತೇವೆ. ಆದರೆ ಅದೇ ರೀತಿಯಲ್ಲಿ ಕೆಲವರು ಮಾಡ್ತಾರೆ. ನಾನು ತುಂಬ ಜನ ನೋಡಿದ್ದೇನೆ, ವಿದ್ಯಾವಂತರು ಇರ್ತಾರೆ, ಎಲ್ಲ ಇರ್ತಾರೆ, ಒಂದು ಕಾಲು ಭಾಗ ಪ್ಯಾರಾಸಿಟಮಾಲ್ ಕೊಟ್ಟಿದ್ದೀನಿ ಡಾಕ್ಟ್ರೆ, ಏನು ಜ್ವರ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ನೋವು ನಿವಾರಕ ಮತ್ತು ಪ್ಯಾರಾಸಿಟಮಾಲ್ ಬೆಕ್ಕು ಮತ್ತು ನಾಯಿಗಳಿಗೆ ಯಾವತ್ತೂ ಕೊಡ್ಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ, ನಾವು ಏನೇ ತಿಂದರೂ ಸಹ ಅದನ್ನು ಕೊನೆಯದಾಗಿ ಜೀರ್ಣ ಮಾಡುವಂಥದ್ದು ಲಿವರ್, ನಮ್ಮ ಪಿತ್ತಕೋಶ. ಅದರಲ್ಲಿ ಕೆಲವು ಎಂಜೈಮ್ಸಿಂದ ಅದು ಡೈಜೆಸ್ಟ್ ಆಗಿ ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗೆ ಹೋಗ್ತದೆ. ಅದಕ್ಕೆ ಮಾಡಬೇಕಾದಂಥ ಇದು ಆ ಎಂಜೈಮ್ಸ್ಗಳು ಏನು ಮನುಷ್ಯರಲ್ಲಿ ಇರ್ತದೋ ಅದು ನಾಯಿಗಳಲ್ಲಿ ಅಷ್ಟು ಇರುವುದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿಯೂ ಪ್ಯಾರಾಸಿಟಮಾಲ್ ಮತ್ತೆ ನೋವು ನಿರಾಕ, ನೀವು ನೈಸ್ ನಿಮುಲಸೈಡ್ ಕೊಡ್ತಾರೆ, ಡೈಕ್ಲೋಫೆನಿಕ್ ಸೋಡಿಯಂ ಕೊಡ್ತಾರೆ, ಕೆಲವರು ಹೇಳ್ತಾರೆ ಓವರಾನ್ ಮಾತ್ರೆ ಅರ್ಧ ಕೊಟ್ಟೆ ಅಂತಾರೆ. ಆ ರೀತಿಯ ನಿಮ್ಮ ಸ್ವಯಂ ಚಿಕಿತ್ಸೆಗಳನ್ನು ಮಾಡಬೇಡಿ. ಅದು ಇದ್ದ ರೋಗವನ್ನು ಮತ್ತೆ ಉಲ್ಬಣ ಮಾಡುತ್ತದೆ, ಅಸಿಡಿಟಿ ಆಗ್ತದೆ, ಮತ್ತೆ ರಕ್ತಭೇದಿ ಆಗ್ತದೆ. ನಾಯಿಗಳ ಸತ್ತಿದ ಒಂದು ನಿದರ್ಶನಗಳು ನಮ್ಮಲ್ಲಿ ಇದೆ. ಮತ್ತೆ ಇನ್ನೊಂದು,
ತುಂಬ ಕಷ್ಟಪಡುವಂಥದ್ದು ಏನಂತ ಹೇಳಿದ್ರೆ ನಾವು ಒಂದು ದಿವಸ ಟ್ರೀಟ್ಮೆಂಟ್ ಮಾಡ್ತಾರೆ, ಫಾಲೋ ಅಪ್ ಮೆಡಿಸಿನ್ ಕೊಡ್ಲಿಕ್ಕೆ ಇರ್ತದೆ. ನಮ್ಮ ನಾಯಿ ತಿನ್ನುವುದಿಲ್ಲ, ತಿನ್ನಿಸ್ಲಿಕ್ಕೆ ಆಗೋದಿಲ್ಲ, ಅದು ಆಹಾರ ತಿಂತ ಇಲ್ಲ, ಹೇಗೆ ಕೊಡೋದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಆ ನಾಯಿ ಒಟ್ಟಿಗೆ ಎಷ್ಟು ಸಮಯವನ್ನು ನೀವು ಮೊದಲಿಂದ ಕಳೆದಿರ್ತೀರಿ ಅದರ ಮೇಲೆ ಯಾವುದೇ ರೀತಿ ಆಟ ಆಡುವಂಥದ್ದು, ಬಾಯಿ ತೆಗೆದು ಹುಳದ ಮದ್ದುಗಳನ್ನು ಬಾಯಿಗೆ ಆಹಾರದಲ್ಲಿ ಕೊಡದೆ ಬಾಯಿಗೆ ಕೊಡುವಂಥದ್ದು, ಅದನ್ನು ಮೊದಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊ ಬಂದಿದ್ರೆ ಈ ಸಮಸ್ಯೆಗಳೆಲ್ಲ ಇರುವುದಿಲ್ಲ. ಹಾಗಾಗಿ ನಿಮ್ಮ ಸ್ವಯಂ ಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿ ಯಾವ ಕಾಯಿಲೆ ಯಾವುದು ಇದು ಬೇಕು ಅಂತೇಳಿ ಇದನ್ನು ಮಾಡಿ. ಮತ್ತು ನಾಯಿಯನ್ನು ಈ ಬಾಯಿಗಳಿಗೆ ಕೈ ಹಾಕಿದಾಗ ಅಥವಾ ಚಿಕಿತ್ಸೆಗಳು ಮಾಡಿದಾಗ ನಂತರ ಚಂದ ಮಾಡಿ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳಿ. ಎಸ್ ಡಾಕ್ಟರ್, ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ಅಂತ. ಎಸ್, ಪೆಟ್ಸ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮ ಅಂತ ನೋಡ್ತಾ ಇದ್ರಿ. ಇಲ್ಲಿ ತಮ್ಮ ಪೆಟ್ಸ್ಗಳಿಗೆ ಸಣ್ಣ ಪುಟ್ಟ ಯಾವುದ ಕಾಯಿಲೆ ಆಗ್ಬೋದು, ರೋಗ ಆಗ್ಬೋದು, ಮತ್ತು ಅದರ ಲಾಲನೆ ಪಾಲನೆ ಪೋಷಣೆ ಈ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವ್ರಿಗೆ ಮಾಡ್ತಾ ಇದ್ದೇವೆ, ಅವರೊಟ್ಟಿಗೆ ಮಾಡ್ತಾ ಇದ್ದೇವೆ. ಇದನ್ನು ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್. ಪೆಟ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮದಲ್ಲಿ ಬ್ರೇಕ್ನ ಬಳಿಕ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬನ್ನಿ, ನಾವು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರೊಟ್ಟಿಗೆ ಪೆಟ್ಸ್ಗಳ ಬಗ್ಗೆ, ವಿಶೇಷವಾಗಿ ಇವತ್ತು ನಾಯಿಗಳ ಬಗ್ಗೆ ಒಂದಷ್ಟು ಯಾವುದು ಕಾಯಿಲೆಗಳು ಬರ್ತದೆ, ಹೇಗೆ ಚಿಕಿತ್ಸೆ ಕೊಡಿಸ್ಬೇಕು ಆ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾಯಿದ್ವಿ. ಅದನ್ನು ಮುಂದುವರ್ಸೋಣ. ಡಾಕ್ಟರ್, ಈಗ ನಾಯಿಗಳಿಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಮಾತನಾಡಿದ್ವಿ ಇದುವರೆಗೂ. ಈಗ ನಾಯಿಗಳಿಂದ ಕೆಲವೊಂದು ಸೋಂಕುಗಳು ಅಥವಾ ಕೆಲವೊಂದು ಸೋಂಕು ಕಾಯಿಲೆಗಳು ಮನುಷ್ಯರಿಗೂ ಹರಡ್ತಕ್ಕಂಥ ಅವಕಾಶಗಳಿರ್ತದೆ. ಅದು ಯಾವುದು ಮತ್ತು ಹೇಗೆ ಅಂತಕ್ಕಂಥದ್ದು? ಈಗ ನಾಯಿಗಳಿಗಿಂತ ಮನುಷ್ಯರಿಗೆ ಹರಡುವಂಥ ಕಾಯಿಲೆ ಅಂತ ಹೇಳಿದರೆ ಜನಸಾಮಾನ್ಯರಲ್ಲಿರುವುದು ಹುಚ್ಚುನಾಯಿ ರೋಗ, ರೇಬಿಸ್ ಒಂದು ಬರ್ತದೆ ಅಂತ ಹೇಳಿ. ಅದು ಆ್ಯಕ್ಚುಲಿ ತಪ್ಪು ತಿಳುವಳಿಕೆ. ಹುಚ್ಚುನಾಯಿ ರೋಗವು ನಾಯಿಯಿಂದ ಮನುಷ್ಯರಿಗೆ ಹರಡುತ್ತದೆ. ಆದರೆ ಮುಖ್ಯವಾಗಿ ನಾನು ಕಂಡುಕೊಂಡಂಥದ್ದು ಒಂದು 5 ಕಾಯಿಲೆಗಳನ್ನು ನೀವು ಹಿಡಿಬೋದು. ಒಂದು ನಮ್ಮ ಟ್ಯೂಬರ್ಕ್ಯುಲೋಸಿಸ್, TB ಅಂತೇಳಿ ಹೇಳ್ತೇವೆ, ಅದು ಒಂದು. ಮತ್ತು ಜಂತು ಹುಳಗಳದ್ದು, ಈಗ ನಾಯಿ ಹೊಟ್ಟೆಯಲ್ಲಿ ಯಾವುದಿರ್ತದೆ ಹುಳಗಳ ಬಾಧೆ, ಅದು ನಾಯಿಯ ಒಡನಾಟದಲ್ಲಿ ನಮಗೂ ಸಹ ಬರ್ಬೋದು. ಎರಡನೇದೊಂದು. ಮೂರನೆಯದು ಚರ್ಮ ರೋಗ. ನಾಯಿಗಳಿಗೆ ಬರುವಂಥ ಕೆಲವು ಚರ್ಮ ರೋಗಗಳು ನಾವು ಸ್ವಚ್ಛತೆ ಇಲ್ಲದಿದ್ದರೆ, ಆ ಕಾಯಿಲೆ ಬಂದಂಥ ನಾಯಿಗಳೊಟ್ಟಿಗೆ ಹೆಚ್ಚು ಒಡನಾಟ ಇದ್ದರೆ ನಮಗೂ ಆ ಕಾಯಿಲೆ ಬರ್ತದೆ. 4ನೇದಾಗುವಂಥದ್ದು ಇಲಿಜ್ವರ ಅಂತ ಹೇಳುವಂಥ. ಇದು ನಮ್ಮ ಹಳ್ಳಿಗಾಡಿನಲ್ಲಿ ಒಂದು ದೊಡ್ಡ ಸಮಸ್ಯೆ ರೈತರಿಗೆ. ಮಳೆಗಾಲದಲ್ಲಿ ಕೃಷಿ ಕಾರ್ಯ ಮಾಡುವಂಥ, ಬರಿಗಾಲಿನಲ್ಲಿ ಓಡಾಡುವಂಥ ಕೆಲವು ರೈತರಿಗೆ ತುಂಬ ದೊಡ್ಡ ಸಮಸ್ಯೆಯಾಗಿ ಇದಾಗಿದೆ. ಮತ್ತೊಂದು ಹುಚ್ಚುನಾಯಿ ರೋಗ. ಈಗ ನೀವು TB ಹೇಗೆ ಬರ್ತದೆ ಅಂತ ಕೇಳ್ತೀರಿ. ಕೆಲವು ಕಡೆಗಳಲ್ಲಿ ನಮ್ಮ ಕರಾವಳಿಯಲ್ಲಿ ಆ ಸಂಪ್ರದಾಯ ಕಡಿಮೆ. ರಾ ಮೀಟ್, ಹಸಿ ಮಾಂಸವನ್ನು ಹಾಕುವಂಥ ಒಂದು ಪದ್ಧತಿ ಇದೆ. ನಾಯಿಗಳು ಹೆಚ್ಚು ಸಿಟ್ಟು ಬರ್ತದೆ ಎಂಬುದು ತಪ್ಪು ಕಲ್ಪನೆ. ಸಿಟ್ಟು ಬರ್ತದೆ, ನಾಯಿಗಳು ಹೆಚ್ಚು ಫೆರೋಷಿಯಸ್ ಆಗ್ತದೆ, ತೋಟ ಕಾಯಲಿಕ್ಕೆ ಬೇಕಾಗ್ತದೆ, ಹಸಿ ಮಾಂಸದ ರುಚಿ ನೋಡಿದರೆ ಬರ್ತದೆ ಅಂತೇಳಿ. ಅವಾಗ ಈ ಮಟನ್ ಅಥವಾ ಬೇರೆ ಯಾವುದು ಆಹಾರ ಪದಾರ್ಥಗಳನ್ನು ಹಾಕಿದಾಗ ಸಾಧಾರಣವಾಗಿ ಇದಕ್ಕೆ TB ಇದ್ರೆ, ಯಾವುದು ಈಗ ನಿಮಗೆ ಕುರಿಯಲ್ಲೂ TB ಬರ್ತದೆ, ದನಕ್ಕೂ TB ಬರ್ತದೆ, ಒಂಟೆಗೂ TB ಬರ್ತದೆ. ಈಗ ಮನುಷ್ಯರಿಗೆ ಹೇಗೆ TB ಬರ್ತದೋ ಹಾಗೆ ಎಲ್ಲ TB ಅದಕ್ಕೂ ಬರ್ತದೆ. ಇದ್ರೆ ಹಸಿ ಮಾಂಸವನ್ನು ತಿಂದ್ರೆ ಈ ನಾಯಿಗೂ ಆ TB ಬರ್ತದೆ, ಬರ್ತದೆ. ಆದ್ರೆ ಆ ನಾಯಿಗೆ ಬಂದ TB ಅದು ಕೂಡಲೇ ಅದಕ್ಕೆ ರೋಗವಾಗಿ ಪರಿಣಮಿಸಲ್ಲ. ಅದು ಶ್ವಾಸಕೋಶದಲ್ಲಿ ಹೋಗ್ತದೆ. ಆ ಶ್ವಾಸಕೋಶದಲ್ಲಿ ಹೋದ ನಂತರ ಅದರ ಎಂಜಿಲ್ನಲ್ಲಿ, ಮೂತ್ರದಲ್ಲಿ, ಉಸಿರಾಡೋ ಗಾಳಿಯಲ್ಲಿ ಆ TB ಸ್ಪೋರ್ಸ್ಗಳು ಸ್ಪ್ರೆಡ್ ಆಗ್ತದೆ. ಅದು ನಾಯಿಗೆ ಹತ್ರ, ಯಾರ ಕುಟುಂಬದಲ್ಲಿ ಹತ್ರ ಇರ್ತಾರೆ, ಯಾರ ಒಡನಾಟ ಇರ್ತದೆ, ಅವರಿಗೂ ಸಹ TB ಬರ್ತದೆ. ಬೆಂಗಳೂರಿನಲ್ಲಿ ಇಂಥ ನಿದರ್ಶನಗಳನ್ನ ನನ್ನ ಪ್ರೊಫೆಸರ್ಗಳಿಂದ ಕೇಳಿದ್ದೇನೆ, ಕೆಲವು ನನ್ನ ಸಹಪಾಠಿಗಳಿಂದ ಕೇಳಿದ್ದೇನೆ. ಇದನ್ನ ತಡಿಬೇಕಂತ ಹೇಳಿದ್ರೆ ಹಸಿ ಮಾಂಸಗಳನ್ನ, ಹಸಿಯದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ. ಏನೇ ಇದ್ರು ನೀವು ಬೇಯಿಸಿ ಕೊಡಿ, ಅವಾಗ ಆ TB ಸಾಯ್ತದೆ, ಇಲ್ಲಿಗೆ ಇದಾಗ್ತದೆ. ಎರಡನೇದು ಬರುವಂತಹದ್ದು ಹೊಟ್ಟೆ ಹುಳದ ಇದು. ಈ ಡೈಪ್ಲಿಡಿಯನ್ ಕೆನೈನಮ್ ಅಂತ ಇದೆ, ಹೈಡ್ರಾಟಿಸ್ ಸಿಸ್ಟ್ ಅಂತ ಹೇಳಿ ಇದೆ. ಅವೆಲ್ಲ ನಾಯಿಗಳಲ್ಲೂ ಸಾಮಾನ್ಯ, ಮನುಷ್ಯರಲ್ಲಿ ಸಾಮಾನ್ಯ. ಈಗ ನಾವು ಇರ್ತದೆ, ಮಗು ಬಂದು ಮಗುವಿನ ಮುಖವನ್ನು ನೆಕ್ತದೆ, ನನ್ನ ಕೈಯನ್ನು ನೆಕ್ತದೆ, ಅವಾಗ ಆ ಹುಳದ ಮದ್ದು ನಾಲಿಗೆಯಲ್ಲಿ ಇರ್ತದೆ. ಇನ್ನೊಂದು ನಾಯಿ ಮೂತ್ರ ಮಾಡ್ತದೆ, ಅದರಲ್ಲಿ ಆ ಹುಳದ ಮರಿ ಇರ್ತದೆ. ಹೀಗೆ ಅದರ ಸಂಪರ್ಕದಿಂದ ಹೆಚ್ಚಾಗಿ ನಮ್ಗೆ ಅದು ಬರ್ತದೆ. ಕೆಲವೊಮ್ಮೆ ಅದು ಅತ್ಯಂತ ಮಾರಣಾಂತಿಕವಾಗ್ತದೆ. ಕಾರಣ ಅಂತ ಹೇಳಿ ಅದು ಕಂಡುಹಿಡಿಲಿಕ್ಕೆ ಆಗುದಿಲ್ಲ. ನಾವು ಅದ್ರ ಬಗ್ಗೆ ನೆಗ್ಲೆಕ್ಟ್, ನಾಯಿಯಿಂದ ನಮಗೆ ಬರೋ ಸಾಧ್ಯತೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಕೆಲವು ಕಡೆ ಸಿಸ್ಟ್ ಆಗಿರ್ತದೆ, ಹೈಡ್ರಾಟಿಸ್ ಸಿಸ್ಟ್ ಅಂತ ಲಂಗ್ಸ್ ಅಲ್ಲಿ ಆಗಿದೆ, ಬ್ರೈನ್ ಅಲ್ಲಿ ಆಗಿದೆ. ಕಡೆಗೆ ನೋಡಿದ್ರೆ ಒಂದು ಹುಳದ ಮದ್ದಿಂದ ಅದು ಗುಣ ಆಗಿದೆ. ಅದಕ್ಕೇನಂತ ಹೇಳಿದ್ರೆ, ನಾಯಿಗೂ ನೀವು ಕಾಲಕ್ಕೆ ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ಜಂತು ಹುಳದವನ್ನು ಕೊಡ್ತಾ ಇರಬೇಕು.
ನಾಯಿ ಸಾಕೋನು ವರ್ಷಕ್ಕೆ 2 ಬಾರಿ ಆದರೂ ನೀವು ಇದನ್ನು ಜಂತು ಹುಳದ ಮದ್ದನ್ನು ನಾವು ತಗೋಬೇಕು. ಇನ್ನೊಂದು ನಿಮಗೆ ಚರ್ಮ ರೋಗ. ಈ ಚರ್ಮ ರೋಗ ಬರುವಂತಹದ್ದು ಡೆಮೊಡೆಕ್ಟಿಕ್ ಮೇಂಜ್ ಅಂತೇಳಿ ಬರ್ತದೆ, ಸಾರ್ಕಾಪ್ಟಿಕ್ ಮೇಂಜ್ ಅಂತೇಳಿ ಬರ್ತದೆ. ಸಣ್ಣ ಸಣ್ಣ ಕ್ರಿಮ್ ಇರ್ತದೆ, ಅದು ನಾಯಿಯ ಕಿವಿಯಲ್ಲಿ, ಬೆಕ್ಕಿನ ಕಿವಿಯಲ್ಲಿ ಎಲ್ಲ ಹೆಚ್ಚಿರ್ತದೆ. ನಾಯಿ ಮುಟ್ಟುವುದರಿಂದ ಈ ನಾವು ತುಂಬ ದೊಡ್ಡವರಿಗೆ ಒಂದು 15, 16, 20 ವರ್ಷದ ನಂತವರಿಗೆ ನಾವು ರೆಗ್ಯುಲರ್ ಸ್ನಾನ ಮಾಡ್ತಾ ಇರ್ತೇವೆ. ಮತ್ತು ಕೆಲವೊಮ್ಮೆ ಆ ಕ್ರಿಮಿಗೆ ನಮ್ಮ ಚರ್ಮವನ್ನು ತೂತ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಸಣ್ಣ ಮಕ್ಕಳಿಗೆ ಈ ಕಾಯಿಲೆ ಬಂದಿದ್ದ ನಿದರ್ಶನಗಳನ್ನು ನಾನು ನೋಡಿದ್ದೇನೆ. ಆ ಚರ್ಮ ರೋಗಗಳನ್ನು ನಾನು ಇತ್ತೀಚೆಗೆ ಒಂದು ಬೆಕ್ಕು ಸಾಕಿರೋದ್ರಿಂದ KMC ಯಲ್ಲಿ ಒಂದು ರೇಡಿಯಾಲಜಿ ಪ್ರೊಫೆಸರ್ಸ್ ಅವರಿಗೂ ಅವರ ಹೆಂಡತಿಗೂ ಶೀಸ್ ಆಲ್ಸೋ ಸ್ಟಾಪ್ ಮತ್ತೆ 3 ಜನ ಅವರ ಮಕ್ಕಳಿಗೂ ಅವರು ಈ ಚರ್ಮ ರೋಗಕ್ಕೆ ದೊಡ್ಡ ಚಿಕಿತ್ಸೆಯನ್ನು 6 ತಿಂಗಳ ಗಟ್ಟಲೆ ತಗೋಬೇಕಾಗ್ತದೆ, ಅವ್ರಿಗೆ ಕಂಟ್ರೋಲ್ ಬರಬೇಕು. ಅದು ಬೆಕ್ಕಿನಿಂದ ಬಂದಿರುವಂತ. ಹೀಗೆ ಆ ಒಂದು ಸೂಕ್ಷ್ಮತೆಯನ್ನ ನಾವು ಮಾಡ್ಕೋಬೇಕಾಗ್ತದೆ. ಇನ್ನೊಂದು ಇಲಿಜ್ವರ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಇದರ ಪ್ರಮಾಣ ಮತ್ತೆ ಇದು ಕಡಿಮೆ. ಇಲಿಯಲ್ಲಿ ಆ ರೋಗಾಣು ಇರ್ತದೆ. ಮಳೆಗಾಲದಲ್ಲಿ ಅದು ನಿಮ್ಮ ಮನೆ ತೆಂಗಿನ ಮರ ಇರ್ತದೆ ಅಥವಾ ನೀವು ಪಾತ್ರೆ ತೊಳೆಯೋ ನೀರು ಇರ್ತದೆ, ಅಲ್ಲಿ ನೀರು ಕುಡಿಲಿಕ್ಕೆ ಅಥವಾ ಏನಕ್ಕೆ ಬಂದಾಗ ಅದರ ಮೂತ್ರದಲ್ಲಿ ಆ ರೋಗಾಣು ಬೀಳ್ತದೆ. ಈ ಮಳೆಗಾಲದಲ್ಲಿ ನಿಮ್ಮ ತೇವಾಂಶ ಇರೋದ್ರಿಂದ ಆ ಲೆಪ್ಟೋಸ್ಪೈರೋಸಿಸ್ ಯಾವ ಇಲಿಜ್ವರದ ರೋಗಾಣು ತಿಂಗಳುಗಟ್ಟಲೆ ಆ ತೇವಾಂಶದಲ್ಲಿ ಬದುಕ್ತದೆ. ಈ ನಾಯಿ ಬರಿಗಾಲಲ್ಲಿ ಓಡಾಡ್ತದೆ, ನಾಯಿಗೆ ಕಾಲುಗಳಲ್ಲಿ ಇರ್ತದೆ, ಗಾಯ ಇರ್ತದೆ. ಈಗ ನಾನು ಬರಿಗಾಲಲ್ಲಿ ನನ್ನ ಹಿತ್ತಲಿನಲ್ಲಿ ಗದ್ದೆ ಕೃಷಿ ಕಾಲದಲ್ಲಿ ಓಡಾಡಿದ್ರೆ ಎಲ್ಲೆಲ್ಲಿ ಗಾಯ ಇದೆ ಕಾಲಿನ ಬಿರುಕಿನಿಂದ ನಮ್ಮ ದೇಹಕ್ಕೆ ಸೇರ್ತದೆ. ಅದು ನೀವು 1-2 ದಿವಸದಲ್ಲಿ ಕಂಡು ಹಿಡಿದ್ರೆ ಅದಕ್ಕೆ ಚಿಕಿತ್ಸೆ ಸುಲಭ. ಆದ್ರೆ ನಮ್ಗೆ ಇಲಿಜ್ವರ ಅಂತ ಗೊತ್ತಾಗದೆ ನಾವು ಅದು ಡೈವರ್ಟ್ ಆದ್ರೆ 3 ಅಥವಾ 4-5 ದಿವಸದೊಳಗೆ ಕಿಡ್ನಿ ಮತ್ತು ಲಿವರ್ನ ಡ್ಯಾಮೇಜ್ ಮಾಡ್ತದೆ. ಅದು ಮನುಷ್ಯರಲ್ಲಿ ಸಹ ಅಷ್ಟೇ, ಇದು ಇಷ್ಟೇ. ನಾಯಿ ಸಾಯ್ತೆ. ಈ ನಾಯಿಗೆ ಆ ರೋಗ ಬಂದಿದ್ರೆ ಆ ನಾಯಿ ಒಂದು 2-3 ದಿವಸ ನಾರ್ಮಲ್ ಇರ್ತದೆ, ಅಲ್ಲೇ ಮೂತ್ರ ಮಾಡ್ತಾ ಇರ್ತದೆ, ಮೈ ನೆಕ್ತಾ ಇರ್ತದೆ, ಅದು ನಾವು ಬರಿಗಾಲಲ್ಲಿ ಮೆಟ್ತಾ ಇರ್ತೀವಿ. ಈ ಸಮಸ್ಯೆಗಳಿಂದ ಮನುಷ್ಯರಿಗೆ ಬಂದು ಆಘಾತಗಳಾಗಿದ್ದು ನಂಗೆ ಗೊತ್ತಿದೆ. ನಾವು ಹೋದ ವರ್ಷ ಇಲ್ಲಿ ಲೆಪ್ಟೋಸ್ಪೈರೋಸಿಸ್ ಬಗ್ಗೆ KMC ಯಲ್ಲಿ ಒಂದು ಕಮಿಟಿ ಮಾಡಿದ್ರು. ಅಲ್ಲಿ ಒಂದು ಸ್ಟೂಡೆಂಟ್ ಅದ್ರ ಬಗ್ಗೆ ಥೀಸಿಸ್ ಮಾಡುವಾಗ ಶೃಂಗೇರಿ ಪ್ರದೇಶದಿಂದ ಕೃಷಿಕರೆಲ್ಲರೂ ಮತ್ತೆ ನಮ್ಮ ಈ ಬೈಂದೂರು ಕುಂದಾಪುರ ಕಡೆಯಿಂದ ಸುಮಾರು 40-50 ಜನ ಒಂದು 1.5 ತಿಂಗಳು ಲೆಪ್ಟೋಸ್ಪೈರೋಸಿಸ್ಗೆ ಅವರು ಅಡ್ಮಿಟ್ ಆಗಿದ್ರಲ್ಲಿ. ಅಂದ್ರೆ ಆ ರೋಗ ತೀವ್ರತೆ ಅಷ್ಟಿದೆ, ಬಟ್ ಅದಕ್ಕೆ ಜನಕ್ಕೆ ಅದ್ರ ಬಗ್ಗೆ ಈಗ ಗೊತ್ತಿಲ್ಲ. ಈ ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಇರ್ತಾರೆ, 2-3 ದಿವಸ ಜ್ವರ ಬರ್ತದೆ, ಯಾವ್ದೋ ಮದ್ದು ತಗೊಳ್ತಾರೆ, ಹೋಗ್ತದೆ. ಅದು ಸೀರಿಯಸ್ ಆದ ನಂತರವೇ ಅವರು ಅದ್ರ ಬಗ್ಗೆ ಟೆಸ್ಟಿಗೆ ಹೋಗುವಂಥದ್ದು, ಇದು ಹೋಗುವಂಥ ಕಾಲ ಮಿಂಚಿರ್ತದೆ. ಹಾಗೆ ಇದಾಗಿರ್ತದೆ ಪರಿಣಾಮ. ಇದು 4 ಆದ್ರೆ 5ನೇದು ನಿಮಗೆ ಬರುವಂತದ್ದು ರೇಬಿಸ್. ಇದು ನಾಯಿ, ನಮ್ಮಲ್ಲಿ ತುಂಬಾ ಜನ ಹೇಳ್ತಾರೆ ನಾಯಿನ ಮುಟ್ಟಿದ್ದೇನೆ ನಾನು, ನಾಯಿ ಅಲ್ಲಿ ಓಡಾಡಿತು. ಇಲ್ಲ, ಅದು ಕಚ್ಚಿದ ನಾಯಿಯ ದೇಹದಿಂದ ರೋಗಾಣು ನಮ್ಮ ದೇಹಕ್ಕೆ ಸೇರಿದ್ರೆ ಮಾತ್ರ ಕಾಯಿಲೆ ಬರ್ತದೆ. ಅದ್ರ ಜೊಲ್ಲೆ ಅಲ್ಲಿ ಬಿದ್ದಿದೆ, ಒಂದು 2 ನಿಮಿಷ ಆಗಿದೆ, ನೀವು ಅದ್ರ ಮೇಲೆ ಸರಾಗವಾಗಿ ನಿಂತ್ಕೋಬಹುದು, ಏನೂ ಸಮಸ್ಯೆ ಇಲ್ಲ, ಅದು ನಿಮಗೆ ಬರುವುದಿಲ್ಲ. ಅದು ಅಷ್ಟು ಫ್ರಜೈಲ್ ಆದಂತ ವೈರಸ್. ಅದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಸೇರ್ಬೇಕು. ಹಾಗಾಗಿ ರೇಬಿಸ್ ಪ್ರಮಾಣ ಕಡಿಮೆ, ಬಟ್ ಅದು ಬಂದ್ರೆ ಮಾರಣಾಂತಿಕ. ಹಾಗಾಗಿ ಅದ್ರ ಬಗ್ಗೆ ಜಾಗ್ರತೆ ಸಹ ಬೇಕಾಗ್ತದೆ. ಅದ್ರ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಇದೆ. ರೇಬಿಸ್ ಬಂದ ನಾಯಿ ಬಾಲ ಕೆಳಗೆ ಹಾಕ್ತದೆ, ಅದು ತಲೆ ಅಡೆಯಾಗಿ ಓಡುತ್ತದೆ, ಅದೆಲ್ಲ ತಪ್ಪು ಕಲ್ಪನೆ. ಮತ್ತೆ ರೇಬಿಸ್, ಈಗ ನಿಮ್ಗೆ ಒಂದು ನಾಯಿ ಬಂದಿದೆ, ಒಂದು ನಾಯಿ ಕಚ್ಚಿದೆ, ಪ್ರಥಮ ಚಿಕಿತ್ಸೆ ತಗೊಂಡಿದ್ದೀರಿ, ಅದರಲ್ಲಿ ರೇಬಿಸ್ ರೋಗಾಣು ಅವತ್ತು ಅದರ ಜೊಲ್ಲೆಯಲ್ಲಿ ಇತ್ತು ಅಂತೇಳಿ ಆದ್ರೆ ಆ ನಾಯಿ ಇನ್ನು ಮ್ಯಾಕ್ಸಿಮಮ್ ಬದುಕುವಂಥದ್ದು 21 ದಿನ. ಆ ನಾಯಿ ಇನ್ನೊಂದು ತಿಂಗಳವರೆಗೆಲ್ಲ ಬದುಕಿದೆ ಅಂತ ಹೇಳಿದ್ರೆ ನಿಮಗೆ ಕಚ್ಚಿದ ದಿವಸ ಅದಕ್ಕೆ ರೇಬಿಸ್ ಇಲ್ಲ ಅಂತೇಳಿ ನೀವು ಧೈರ್ಯವಾಗಿ ಇರ್ಬೋದಾಗ್ತದೆ. ಹಾಗೆ ಅದು ಅಬ್ಸರ್ವೇಷನ್ ರೇಬಿಸ್ ಅಲ್ಲಿ ಇಂಪಾರ್ಟೆಂಟ್. ನಮ್ಮಲ್ಲಿ ರೇಬಿಸ್ ಬಂದಿದೆ ಅಂತೇಳಿ ಹೊಡೆದಾಕಿ ಬಿಡ್ತಾರೆ. ಆಮೇಲೆ 4-5 ದಿವಸ ಬಿಟ್ಟು ನನ್ನ ಮಗಳಲ್ಲಿ ನಡೆದಿದ್ಲು, ನನ್ನ ಮಗ ಅವತ್ತು ನಾಯಿ ಒಟ್ಟಿಗೆ ಕೈ ಮುಟ್ಟಿದ್ದ, ಈ ತರ ಅನಾವಶ್ಯಕವಾದ ಭಯ ಪಡುವಂತದ್ದು ಬರ್ತದೆ. ಅದ್ರ ಬದಲು ನೀವು ಆ ಗಡಿಬಿಡಿ ಮಾಡದೆ ಆ ನಾಯಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡಿದ್ರೆ, ಅಂದ್ರೆ ಅದರ ಒಂದು ಸ್ಥಿತಿಗತಿಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಎಲ್ಲದಕ್ಕೂ ಒಳ್ಳೇದಾಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಅದ್ರ ಬಗ್ಗೆ. ಇದಕ್ಕೆ ಮುಂಜಾಗ್ರತಾ ಕ್ರಮ ಅಂತಕ್ಕಂಥದ್ದು ಎಲ್ಲದಕ್ಕೂ ಒಂದು ನಾಯಿಯ ಆಹಾರ ಕ್ರಮ, ನಾಯಿಗೆ ಬೇಕಾಗುವಂಥ ಸ್ವಚ್ಛತೆ, ಮತ್ತೊಂದು ಲಸಿಕಾ ಕ್ರಮ, ಮತ್ತೆ ನಾಯಿಯ ಬಗ್ಗೆ ನಮಗೆ ಇರುವಂಥ ಸಾಮಾನ್ಯ ಜ್ಞಾನ. ನೀವು ಹೆಚ್ಚು ನೋಡಿದರೆ ಯಾರೋ ನಾಯಿ ನಮ್ಮ ಫ್ಲಾಟಲ್ಲಿ ಇದ್ದಾರೆ, ನಾಯಿ ಕಚ್ಚಿರ್ತದೆ, ದೇ ಆರ್ ಎಜುಕೇಟೆಡ್, ಅಲ್ಲಿ ಹೋಗಿ ಇಮ್ಯುನೋಗ್ಲಾಬಿನ್ಸ್ ಅದು ಆ ನಾಯಿ ಜೀವಮಾನದಲ್ಲೇ ಬೇರೆ ನಾಯಿ ಜೊತೆ ಸಂಪರ್ಕ ತಗೊಳ್ಳೋದಿಲ್ಲ, ಅಲ್ಲಿ ಯಾರ ಹತ್ರ ಡಾಕ್ಟರ್ ಹತ್ರ ಹೋಗ್ತಾರೆ, ಯು ಶುಡ್ ಗೋ ಫಾರ್ ರೇಬಿಸ್ ಅಂತ ಹೇಳ್ತಾರೆ. ಅವ್ರು 6,000 10,000 ಎಲ್ಲ ಖರ್ಚು ಮಾಡ್ತಾರೆ. ಅವಾಗ ಸಾಮಾನ್ಯ ತಿಳುವಳಿಕೆ ಬೇಕು. ನನ್ನ ನಾಯಿ ಜೀವಮಾನದಲ್ಲೇ ಬೇರೆ ನಾಯಿ ಸಂಪರ್ಕ ಬರಲಿಲ್ಲ, ಮರಿಯಾಗಿ 7-8 ವರ್ಷ ನಮ್ಮ ಫ್ಲಾಟಲ್ಲಿ ಇದ್ರೆ ಅದಕ್ಕೆ ರೇಬಿಸ್ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ನೀವು ಜಸ್ಟ್ ಒಂದು TT ಇಂಜೆಕ್ಷನ್ ಅಥವಾ ಗಾಯ ಕಚ್ಚಿದ್ರೆ ಆ ಗಾಯಕ್ಕೆ ಬೇರೆ ಗಾಯ ಆದರೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ಆ ರೀತಿಯ ಒಂದು ಸಾಮಾನ್ಯ ಜ್ಞಾನ ಬೇಕು. ಬಿಟ್ಟರೆ
ಸುಮ್ಮನೆ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಳ್ಳೋದು, ಈ ಥರದ ಎಷ್ಟೋ ನಿದರ್ಶನಗಳನ್ನ ನಾನು ನೋಡಿದ್ದೇನೆ. ಹೌದು ಅದು ನಾಯಿ 5-6 ವರ್ಷ ಫ್ಲಾಟಲ್ಲೇ ಇದೆ, ಬೇರೆ ನಾಯಿಯನ್ನ ಕಣ್ಣಲ್ಲಿ ಸಹ ನೋಡಿರೋದಿಲ್ಲ. ಅದು ಯಾವುದೋ ಒಂದು ಸಿಟ್ಟಲ್ಲಿ ಇರ್ತದೋ, ಅದಕ್ಕೇನೋ ಮಿಸ್ಟೇಕ್ ಆಗಿರ್ತದೆ, ಅಥವಾ ಇವರೇನೋ ಬಾಲ ಮೆಟ್ಟಿರ್ತಾರೆ, ರಪ್ಪ ಕಚ್ಚಿ ಬಿಡ್ತದೆ. ಇವ್ರು ಹೋಗ್ಬಿಟ್ಟು ರೇಬಿಸ್ ಇಂಜೆಕ್ಷನ್ ಅನ್ನ, ಇಮ್ಯುನೋಗ್ಲೋಬಿನ್ಗಳನ್ನ ತುಂಬಾ ಕಾಸ್ಟ್ಲಿ ಅದು ತಗೊಂಡಂತ ನಿದರ್ಶನಗಳು ಇದೆ. ಅಂದ್ರೆ ನಿಮ್ಗೆ ಅದರ ಬಗ್ಗೆ ಒಂದು ಅತಿ ಹೆಚ್ಚು ವೈಭವೀಕರಣವೂ ಬೇಡ, ಅತಿ ಹೆಚ್ಚು ನೆಗ್ಲಿಜೆನ್ಸ್ ಬೇಡ, ಸಾಮಾನ್ಯ ಜ್ಞಾನ ನಾಯಿಗಳ ಬಗ್ಗೆ ಚಟುವಟಿಕೆಗಳೊಟ್ಟಿಗೆ ಕೇರ್ ಮಾಡ್ತಾ ಇರ್ಬೇಕಾಗ್ತದೆ. ಸರ್, ಈಗ ಒಂದು ಮುಖ್ಯವಾಗಿ ತಮ್ಗೆ ಕೇಳಬೇಕು ಏನಂದ್ರೆ, ನಾಯಿಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಏನೇನು ತಪ್ಪು ಕಲ್ಪನೆಗಳು ನಮ್ಗೆ ಗೊತ್ತಿಲ್ಲದ ಹಾಗೆ ನಾವು ಬೆಳೆಸ್ಕೊಂಡಿರ್ತೇವೆ. ಈಗ ಒಂದೇನಂತ ಹೇಳಿದ್ರೆ, ನಾಯಿಗೆ ಉಪ್ಪು ಹಾಕಬಾರ್ದು ಅಂತ ಆಹಾರ ಕ್ರಮಗಳ ತಪ್ಪು ಕಲ್ಪನೆಯಲ್ಲಿ ನಾವು ಉಪ್ಪು ನನಗೆ ಎಷ್ಟು ಉಪ್ಪು ಬೇಕು ಆಹಾರ ಕ್ರಮದಲ್ಲಿ, ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ನಾಯಿಗೂ ಸಹ ಬೇಕಾಗ್ತದೆ. ಅದಕ್ಕೆ ನೀವೊಂದು ನೋಡಿರ್ಬೋದು, ಒಂದು ನಾಯಿ ಇದೆ ಅಲ್ಲ, ಅದು ಯಾಕೆ ತಪ್ಪು ಕಲ್ಪನೆ ಬಂತಂತ ಹೇಳಿದ್ರೆ, ನನ್ನ ಮತ್ತು ನಿಮ್ಮ ರಕ್ತ ಅಥವಾ ಬೇರೆ ಪ್ರಾಣಿಗಳ ರಕ್ತಕ್ಕಿಂತ ಈ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಿನಂಶ ನಾಯಿಯ ರಕ್ತದಲ್ಲಿ ಹೆಚ್ಚು. ಹಾಗಾಗಿ ಕೆಲವು ದೇಶಗಳಲ್ಲಿ ಸ್ವೀಟ್ನೆಸ್ಸಿಗೋಸ್ಕರ ಅದನ್ನ ಆಹಾರ ಪದಾರ್ಥವಾಗಿ ಬಳಸ್ತಾರೆ. ನೀವು ಕೇಳಿರ್ಬೋದು ಯಾವುದೋ ಒಂದು ದೇಶಗಳಲ್ಲಿ ನಾಯಿನ ತಿಂತಾರೆ ಅಂತ ಹೇಳಿದ್ರೆ, ಆ ಉಪ್ಪಿನಂಶ ಇರೋದ್ರಿಂದ ಸಾಲ್ಟ್ ನಿಮ್ಗೆ ಈ ಲೇಸ್ ತಿಂದಾಗೆ, ಚಿಪ್ಸ್ ತಿಂದಾಗೆ ಅದರ ಟೇಸ್ಟ್ ಬರ್ತದೆ. ಹಾಗಾಗಿ ಅದನ್ನು ಆಹಾರ ಕ್ರಮಕ್ಕಾಗಿ ಉಪಯೋಗಿಸುವುದೇ ಆ ಉದ್ದೇಶದಿಂದ. ನೀವು ಹಳ್ಳಿಗಾಡಿನಲ್ಲಿ ಅಥವಾ ರೋಡ್ ಸೈಡಲ್ಲಿ ನೋಡಿರ್ಬೋದು, ನಾಯಿ ಒಂದು ಕೋಲೆಲ್ಲ ಸಿಕ್ಕಿದ್ರೆ ಒಂದು 1/2-3/4 ಗಂಟೆ ಆ ಕೋಲೊಟ್ಟಿಗೆ ಆಟ ಆಡ್ತಾ ಇರ್ತದೆ. ನೀವು ಅಬ್ಸರ್ವ್ ಮಾಡಿ. ಅದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಆ ಕೋಲು ಚೂಪ ಇರ್ತದೆ, ಅದರ ಒಸಡಿನಲ್ಲೆಲ್ಲ ಒಂದು ಗಾಯ ಮಾಡ್ತದೆ. ಅದು ನಾಯಿ ಗೊತ್ತಾಗುದಿಲ್ಲ. ಆ ರಕ್ತ ಬರುವಾಗ ಅದು ಉಪ್ಪು ಇರ್ತದೆ. ನಾಯಿ ಏನ್ ತಿಳ್ಕೊಳ್ತದೆ, ಆ ಕೋಲೆ ಉಪ್ಪಿದೆ ಅಂತೇಳಿ ಆಟ ಆಡ್ತಾ ಇರ್ತದೆ. ಜಸ್ಟ್ ಅದೇನಂತ ಹೇಳಿದ್ರೆ ಆ ಉಪ್ಪಿನ ಅಂಶ ಇರ್ತದೆ. ಹಾಗೆ ನಮಗೆ ನಿಮಗೆ ಒಂದು ಆಹಾರ ಕ್ರಮದಲ್ಲಿ ಎಷ್ಟು ಸಹಜ ಉಪ್ಪು ಬೇಕು ಅಷ್ಟು ಉಪ್ಪು ಅದಕ್ಕೆ ಬೇಕಾಗ್ತದೆ. ಇನ್ನೊಂದು ಇದೆ, ಈ ರೇಬಿಸ್ ಕಾಯಿಲೆ ಬಂದಾಗ, ಈಗ ಒಂದು ನಾಯಿಗೆ ಕಚ್ಚಿತು, ನಿಮ್ಮ ನಾಯಿಗೆ ಒಂದಿದೆ, ನಾಯಿಗೆ ಒಂದು ಹುಚ್ಚು ನಾಯಿ ಬಂದು ಕಚ್ಚಿದೆ. ನಿಮ್ಮ ನಾಯಿಗೆ ಹುಚ್ಚು ಬರಬೇಕಾದ್ರೆ ಮಿನಿಮಮ್ 14 ದಿನ ಬೇಕಾಗ್ತದೆ. 14 ದಿನದ ನಂತರ 60 ದಿನದ ಒಳಗೆ ಅದಕ್ಕೆ ಕಾಯಿಲೆ ಬರ್ತದೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು. ಆದರೆ ನಮ್ಮಲ್ಲಿ ಏನು ಮಾಡ್ತಾರೆ, ಈ ನಾಯಿ ಸಾಕಿದವರು ಫಸ್ಟ್ 14 ದಿನ ಮಾತ್ರ ಕಟ್ಟಿಡ್ತಾರೆ ಅದನ್ನ. ಅದ್ರ ಬಗ್ಗೆ ಜಾಗ್ರತೆ ವಹಿಸ್ತಾರೆ. ನಾಯಿ ಅದು ಹುಚ್ಚು ಮುಂದೆ ಬರಲಿ ಬಿಡ್ಲಿ, ಈ 14 ದಿನದಲ್ಲಿ ಅದರ ದೈನಂದಿನ ಚಟುವಟಿಕೆಗಳಲ್ಲಿ ಅದು ಏನು ವ್ಯತ್ಯಾಸ ಆಗುದಿಲ್ಲ. ನಮ್ಮಲ್ಲಿ ಈ 2 ವಾರ ಕಟ್ಟಿಡ್ತಾರೆ. ನಾವು ಹೇಳ್ತೇವೆ, ಅದು ನಿಮಗೆ ಡೌಟ್ ಇದೆ ಅಂದ್ರೆ, ಈ ಕೆಲವು ಲಸಿಕೆ ಹಾಕ್ಸ್ಲಿಕ್ಕೆ ಆಗುದಿಲ್ಲ, ಕಚ್ಚಿ 4-5 ದಿನದ ನಂತರ ಬರ್ತಾರೆ, ನಂತರ ಲಸಿಕೆ ಕೊಟ್ಟರು ಪ್ರಯೋಜನ ಆಗುದಿಲ್ಲ. ಇವರು ಈ 2 ವಾರ ಮಾತ್ರ ಕಟ್ಟಿಡ್ತಾರೆ. ಆಮೇಲೆ ಇಲ್ಲ ಸರಿ ಉಂಟು ಅಂತ ಹೇಳ್ತಾರೆ, ಅದು ಬಿಟ್ಟು ಸಾಗು, ಹಳ್ಳಿಗಾಡಿನಲ್ಲಿ ಬಿಡ್ತಾರೆ. ಅದ್ರ ನಂತರ ಹುಚ್ಚು ಬಂದ್ರೆ ಅದಕ್ಕೆ ತುಂಬಾ ಆ ಪರಿಸರದಲ್ಲಿ ಆ ನಾಯಿಯಿಂದ ತುಂಬಾ ಅನಾಹುತಗಳಾಗ್ತದೆ, ಇದೆಲ್ಲ ಆಗ್ತದೆ. ಈಗ ನೀವು ನೋಡ್ಬೇಕು. ಇದಷ್ಟು ಮಾಹಿತಿಗಳನ್ನ ನಮಗೆ ಇದುವರೆಗೂ ನೀವು ಮಾಡಿಕೊಟ್ರಿ. ಖಂಡಿತವಾಗ್ಲೂ ತಮಗೆ ನಮ್ಮ ವೀಕ್ಷಕರ ಪರವಾಗಿ ಸಾಕಷ್ಟು ಧನ್ಯವಾದಗಳನ್ನ ಕೋರ್ತೇನೆ. ನಿಮಗೂ ಸಹ ಧನ್ಯವಾದ. ಎಸ್ ವೀಕ್ಷಕರೇ, ಪೆಟ್ಸ್ ಚಾಯ್ಸ್ ಅರ್ಪಿಸುವ ಪೆಟ್ಸ್ ಕಾಳಜಿ ವಿಶೇಷ ಕಾರ್ಯಕ್ರಮ. ಸಾಕಷ್ಟು ಮಾಹಿತಿ ತಮಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಂದ ಸಿಕ್ಕಿದೆ. ಇದೇ ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೆಟ್ ಚಾಯ್ಸ್, ಮೆಟಾಲ್ಕೋ ಪ್ಲಾಜಾ ನಿಯರ್ IDBI ಬ್ಯಾಂಕ್, ಫಳ್ನೀರ್, ಹೈಲ್ಯಾಂಡ್ ರೋಡ್, ಕಂಕನಾಡಿ, ಮ್ಯಾಂಗ್ಲೋರ್.